ಮಂಗಳೂರಿನ ಪ್ರಸಿದ್ಧ ಡೆಕೋರೇಟಿವ್ ಲೈಟ್ಸ್ ಮತ್ತು ಎಲೆಕ್ಟ್ರಿಕಲ್ ಆಕ್ಸೆಸರಿಗಳ ಮಳಿಗೆ ಎಲೆಕ್ಟ್ರಿಕಲ್ ಪಾಯಿಂಟ್ನಲ್ಲಿ ಗ್ರಾಹಕರಿಗೆ ವಿಶೇಷ ಕೊಡುಗೆ ಎನ್ನುವ ಹಾಗೆ ಸಮ್ಮರ್ ಟೈಮ್ ಸೇಲ್ ಅನ್ನು ಹಮ್ಮಿಕೊಂಡು ಲಕ್ಕಿ ಡ್ರಾ ಮೂಲಕ ಚಿನ್ನದ ನಾಣ್ಯಗಳನ್ನು ಗೆಲ್ಲುವ ಅವಕಾಶವನ್ನು ಗ್ರಾಹಕರಿಗೆ ನೀಡಲಾಗಿತ್ತು. ಈ ವಿಶೇಷ ಯೋಜನೆಯ ವಿಜೇತರನ್ನು ಲಕ್ಕಿ ಡ್ರಾ ಮೂಲಕ ಆಯ್ಕೆ ಮಾಡುವ ಕಾರ್ಯಕ್ರಮ ಸಂಸ್ಥೆಯ ಶೋರೂಮ್ನಲ್ಲಿ ನಡೆಯಿತು. ಮಂಗಳೂರಿನ ಬನ್ಸ್ ಹಾಸ್ಟೆಲ್ನಲ್ಲಿರುವ ಡೆಕೋರೇಟಿವ್ ಲೈಟ್ಸ್ ಅಂಡ್ ಎಲೆಕ್ಟ್ರಿಕಲ್ಸ್ ಆಕ್ಸೆಸರಿಗಳ ಮಳಿಗೆ ಎಲೆಕ್ಟ್ರಿಕಲ್ ಪಾಯಿಂಟ್ ಕಳೆದ ಹಲವಾರು ವರ್ಷಗಳಿಂದ ಮನೆಮಾತಾದ ಸಂಸ್ಥೆ. ಅಲಂಕಾರಿಕ ವಿದ್ಯುತ್ ದೀಪಗಳು ಮತ್ತು ವಿದ್ಯುತ್ ಉಪಕರಣಗಳಿಗೆ ಹೆಸರುವಾಸಿಯಾಗಿರುವ ಸಂಸ್ಥೆಯು ಗ್ರಾಹಕರಿಗೆ ವಿಶೇಷವಾದ ಕೊಡುಗೆಗಳನ್ನು ನೀಡುತ್ತಾ ಬರ್ತಾ ಇದ್ದು, ಇತ್ತೀಚೆಗೆ ಸಮ್ಮರ್ ಟೈಮ್ ಸೇಲ್ಸ್ ಎನ್ನುವ ವಿಶೇಷ ಮಾರಾಟ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. 2019 ಮಾರ್ಚ್ 18ರಿಂದ ಮೇ 31ರವರೆಗೆ ಸಮ್ಮರ್ ಟೈಮ್ ಸೇಲ್ ಮಾರಾಟ ಮೇಳ ನಡೆದಿದ್ದು, 10,000ಕ್ಕಿಂತ ಮೇಲ್ಪಟ್ಟ ಮೌಲ್ಯದ ವಸ್ತುಗಳನ್ನು ಖರೀದಿಸಿದ ಗ್ರಾಹಕರಿಗೆ ಲಕ್ಕಿ ಡ್ರಾದ ಮೂಲಕ ಚಿನ್ನದ ನಾಣ್ಯಗಳನ್ನು ಗೆಲ್ಲುವ ಅವಕಾಶವನ್ನು ಗ್ರಾಹಕರಿಗೆ ಒದಗಿಸಲಾಗಿತ್ತು. ಈ ಯೋಜನೆಯ ಲಕ್ಕಿ ಡ್ರಾ ಇಂದು ಎಲೆಕ್ಟ್ರಿಕಲ್ ಪಾಯಿಂಟ್ ಮಳಿಗೆಯಲ್ಲಿ ನಡೆಯಿತು. ಶೋರೂಮ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಲೆಕ್ಟ್ರಿಕಲ್ ಪಾಯಿಂಟ್ನ ಮಾಲಕರಾದ ವಿನೋದ್ ಸಿಕ್ವೇರಾ ಅವರು, ಗ್ರಾಹಕರಿಗೆ ಪ್ರತಿ ವರ್ಷ ಒಂದಿಲ್ಲೊಂದು ಕೊಡುಗೆಗಳನ್ನು ಸಂಸ್ಥೆಯು ನೀಡುತ್ತಾ ಬಂದಿದೆ. ಈ ಬಾರಿ ಏನು ಕೊಡುಗೆ ನೀಡೋದು ಎಂದು ಯೋಚಿಸಿದಾಗ ಚಿನ್ನದ ನಾಣ್ಯ ಕೊಡುಗೆ ನೀಡುವ ಯೋಚನೆ ಹೊಳೆದಿದ್ದು, ಅದನ್ನು ಕಾರ್ಯಗತಗೊಳಿಸಿದ್ದೇವೆ ಎಂದು ಹೇಳಿದರು. Very low business, and we used to think what to do, and at that time the response from the customer was very good, and it inspired us to do this scheme, and suddenly we thought, and March 18 we started this scheme. Earlier also we have this album I want to show you. We 2000 we had the same gold scheme. The photos are here, HRRY, and so many of our staffs are here. ಇದೇ ವೇಳೆ ಲಕ್ಕಿ ಡ್ರಾ ಮೂಲಕ ಯೋಜನೆಯ ವಿಜೇತರನ್ನ ಆಯ್ಕೆ ಮಾಡಲಾಯಿತು. ಸ್ಥಳೀಯ ಐಸಿಐಸಿಐ ಬ್ಯಾಂಕ್ನ ಶಾಖಾ ಮ್ಯಾನೇಜರ್ ಪ್ರದೀಪ್ ರವರು ಯೋಜನೆಯ ಬಂಪರ್ ಪ್ರೈಸ್ 20 ಗ್ರಾಂ ಗೋಲ್ಡ್ ಕಾಯಿನ್ ವಿಜೇತರನ್ನ ಆಯ್ಕೆ ಮಾಡಿದ್ರು. ಪ್ರಥಮ ಬಹುಮಾನವಾಗಿ 10 ಗ್ರಾಂ ಗೋಲ್ಡ್ ಕಾಯಿನ್, ದ್ವಿತೀಯ ಬಹುಮಾನವಾಗಿ 5 ಗ್ರಾಂನ ಗೋಲ್ಡ್ ಕಾಯಿನ್, ಮೂರನೇ ಬಹುಮಾನವಾಗಿ 2 ಗ್ರಾಂನ ಗೋಲ್ಡ್ ಕಾಯಿನ್ ಮತ್ತು ಸಮಾಧಾನಕರ ಬಹುಮಾನವಾಗಿ 1 ಗ್ರಾಂ ಗೋಲ್ಡ್ ಕಾಯಿನ್ ಅನ್ನು ಯೋಜನೆಯಲ್ಲಿ ನೀಡಲಾಗಿದ್ದು, ಹ್ಯಾವೆಲ್ಸ್ ಸಂಸ್ಥೆಯ ಪ್ರತಿನಿಧಿ ಸಂದೀಪ್, ನ್ಯೂಸ್ ಕರ್ನಾಟಕದ ಪ್ರತಿನಿಧಿ ಕೆನ್ಯೂಟ್, ಗಣ್ಯರಾದ ವೆಲೇರಿಯನ್, ಪ್ರಿನ್ಸ್, ಮಧುಸೂದನ್, ಶ್ರೀಪತಿ, ವಿರಾಜ್, ಶ್ರೀಜೇಶ್, ಎಚ್ಆರ್ ಆಳ್ವಾ, ಚೇತನ್, ಎಲೆಕ್ಟ್ರಿಕಲ್ ಪಾಯಿಂಟ್ನ ಮಾಲಕರಾದ ವಿನೋದ್ ಸಿಕ್ವೇರಾ, ಪ್ರೆಸಿಲಾ ಎಂ ಸಿಕ್ವೇರಾ ಮತ್ತಿತರ ಗಣ್ಯರು ಚೀಟಿ ಎತ್ತುವ ಮೂಲಕ ವಿಜೇತರನ್ನ ಆಯ್ಕೆ ಮಾಡಿದ್ರು. ಈಗಾಗಲೇ ಗ್ರಾಹಕರ ಜನಮನ್ನಣೆ ಪಡೆದುಕೊಂಡಿರುವ ಎಲೆಕ್ಟ್ರಿಕಲ್ ಪಾಯಿಂಟ್ ತನ್ನ ವಿಸ್ತಾರವಾದ ಮಳಿಗೆಯ ಮೂಲಕ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡ್ತಾ ಇದೆ. ಮಳಿಗೆಯಲ್ಲಿ ಎಲ್ಲಾ ಪ್ರಮುಖ ಬ್ರ್ಯಾಂಡ್ಗಳ ಡೆಕೋರೇಟಿವ್ ಲೈಟ್ಗಳು, ಕಮರ್ಷಿಯಲ್ ಲೈಟ್ಗಳು, ಫ್ಯಾನ್ಗಳು, ಸ್ವಿಚ್ಗಳು, ಸಿಎಫ್ಎಲ್, ಎಲ್ಇಡಿ, ವೈರ್ಗಳು, ವಾಟರ್ ಹೀಟರ್ಗಳ ಜೊತೆಗೆ ಎಲೆಕ್ಟ್ರಿಕಲ್ ಆಕ್ಸೆಸರಿಗಳ ವಿಶಾಲ ಸಂಗ್ರಹವಿದೆ. ಗುಣಮಟ್ಟದ ಸೇವೆಯ ಮೂಲಕ ಹೆಸರುವಾಸಿಯಾದ ಸಂಸ್ಥೆ ಇದೀಗ ಲಕ್ಕಿ ಡ್ರಾ ಯೋಜನೆಯ ಮೂಲಕ ಗ್ರಾಹಕರಿಗೆ ಭರ್ಜರಿ ಕೊಡುಗೆಯನ್ನೇ ನೀಡಿದೆ. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.